ಛದ್ಮವೇಷ ಸ್ಪರ್ಧೆಗೆ ನಿರ್ಣಾಯಕರಾಗಿ ಮುನ್ನಡೆದಿದ್ದರು. ನನ್ನ ಆತ್ಮೀಯರು ಆಗಿರುವಂತಹ ಛದ್ಮವೇಷ ಸ್ಪರ್ಧೆಯ ನಿರ್ಣಾಯಕರಾಗಿ ಮುನ್ನಡೆದಿದ್ದರು. ನನ್ನ ಆತ್ಮೀಯರಾಗಿರುವಂತಹ ಲಲಿತಾ ಮೇಡಮ್ CRP ಹನುಮಂತನವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮನ್ನು ಕೇಳಿಕೊಳ್ತಾ ಇದ್ದಾಗ ಲಲಿತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಇನ್ನೋರ್ವ ನಿರ್ಣಾಯಕರು ದಿವಾಕರ್ ಆಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಮಡಿಕೆ ಹಾಡುವ ಸ್ಪರ್ಧೆ ಛದ್ಮವೇಷ ಸ್ಪರ್ಧೆ ನಡೆದ ನಂತರ ವೇದಿಕೆಗೆ ದಯವಿಟ್ಟು ಅಲ್ಲಿರುವಂತಹ ಸರ್ವರು ಕೂಡ ವೇದಿಕೆಯ ಮಂಗಳಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹೆಸರನ್ನ ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲು ಲಾಡ್ಸ್ ತೆಗಿತೇವೆ, ಅದೇ ನಂಬರ್ ತೆಗೆದು ಬರಬೇಕು. ದಯವಿಟ್ಟು ಹೆಸರು ಕೊಟ್ಟವರು 5 ಜನ ಹೆಸರು ಕೊಟ್ಟಿದ್ದಾರೆ, ವೇದಿಕೆಗೆ ಬರಬೇಕು. ಮನೆಯವರಾಗಿರ್ಬೋದು, 5 ಮೆಂಬರ್ಸ್ ಯಾರು ಹೆಸರು ಕೊಟ್ಟಿದ್ದಾರೆ ಅವರು. ಇಲ್ಲಿ ಚೀಟಿ ತೆಗಿತೇವೆ, ಆ ಚೀಟಿ ತೆಗೆದ ನಂತರ ಕ್ರಮ ಸಂಖ್ಯೆ ಕೊಡ್ತೇವೆ. ನೀವು ಆ ಕ್ರಮ ಸಂಖ್ಯೆ ಪ್ರಕಾರ ನೀವು ಬರಬೇಕು. ಅದಕ್ಕೆ 5 ಜನ ಯಾರು ಹೆಸರು ಕೊಟ್ಟಿದ್ದಾರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಶಾನ್ಯ, ಲಕ್ಷ್ಮೀ ಶ್ರೀನಿವಾಸಾಚಾರ್ಯ, ಯಶ್ವಿತ್ ಆರ್ ಅಮೀನ್, ಈ 5 ಜನ ದಯವಿಟ್ಟು ವೇದಿಕೆಗೆ ಬನ್ನಿ. ರೀತಿ ಹಣನ ಕೂಡಿಕೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡನಗುಡ್ಡೆ ಇದರ ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ.
ಗಮನಿಸಬೇಕು ಸ್ಪರ್ಧಾಳುಗಳು, ನಾವು ಕ್ರಮ ಸಂಖ್ಯೆಯನ್ನು ಓದಬೇಕಾಗಿದೆ. ಕ್ರಮ ಸಂಖ್ಯೆಯನ್ನು ಓದಿದ ನಂತರ ತಾವು ವೇದಿಕೆಗೆ ಬಂದು ತಮ್ಮ ಪ್ರದರ್ಶನವನ್ನು ನೀಡಿ ಹೋಗಬೇಕು. ದಯವಿಟ್ಟು ಗಮನಿಸಿ, ಕ್ರಮ ಸಂಖ್ಯೆಯನ್ನು ನಾವು ಈಗಾಗಲೇ ನೀಡಿರ್ತೇವೆ. ಕ್ರಮ ಸಂಖ್ಯೆಯ ಪ್ರಕಾರ ನಾವೀಗ ಕ್ರಮ ಸಂಖ್ಯೆಯನ್ನು ಹೇಳಿದ ಕೂಡಲೇ ಆ ಕ್ರಮ ಸಂಖ್ಯೆಯವರು ಬಂದು ತಮ್ಮ ಪ್ರದರ್ಶನವನ್ನು ನೀಡಿ ಹೋಗಬೇಕು. ಸಂಖ್ಯೆ 1 ರೆಡಿಯಾಗಿರಬೇಕು. ದಯವಿಟ್ಟು ಗಮನಿಸಿ, ಕ್ರಮ ಸಂಖ್ಯೆ 1 ರೆಡಿಯಾಗಿರಬೇಕು. ಇದೀಗ ತೆರಳುತ್ತಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬಿದ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದೀವಿ. ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಿದ್ದೇವೆ. ಇದೀಗ ಛದ್ಮವೇಶ ಸ್ಪರ್ಧೆ ಪ್ರಾರಂಭಗೊಳ್ಳಲಿಕ್ಕಿದೆ. ಕ್ರಮ ಸಂಖ್ಯೆ 1 ತಮಗಿದೆ ವೇದಿಕೆಯಾಗಿ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1 ವೀಣಾಕರು ದಯವಿಟ್ಟು ಗಮನಿಸಬೇಕು. ಕ್ರಮ ಸಂಖ್ಯೆ 1 ಇದೀಗ ಕ್ರಮ ಸಂಖ್ಯೆ 1 ಈಗ ಕ್ರಮ ಸಂಖ್ಯೆ 1 5 ನಿಮಿಷದ ಕಾಲಾವಕಾಶ. 5 ನಿಮಿಷದ ಒಳಗಡೆ ತಮ್ಮ ಪ್ರದರ್ಶನವನ್ನು ನೀಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಇದೀಗ ಕ್ರಮ ಸಂಖ್ಯೆ 1 I sure am glad I could show you around my city, Black Panther. When it's a hot day like today,
I like to go to the amusement park with friends. Thank you, Spidey. As King of Wakanda, I travel to see so many wonders of the world. But I have never been to such a park. My hot day 3-step plan. 1. Go breeze on the Ferris wheel. 2. Enjoy the snow cone. 3. Make a splash on the water slide. A cone of snow? Interesting. And that water slide does look inviting. Wait. Huh? What is it? My height and hearing is picking up sounds of trouble. Over there! A rhinoceros is charging the cloud! Oh boy, that's Rhino! His skin is tough as rhinoceros, and he's just as strong. Stealing and breaking stuff are the only... 네, 다른 상계 연구를 연구는 다른 상계 연구 다른 상계 연구 어디가 달라 세계가 중요하고요.
ಧನ್ಯವಾದಗಳು ಕ್ರಮ ಸಂಖ್ಯೆ 3 ಇವರಿಗೆ. ಇದೀಗ ಕೇಳ್ಕೊಳ್ತಾ ಇದ್ದಪ್ಪ. ಧನ್ಯವಾದಗಳು ಪಟಾಡಿ ಮಗುವಿಗೆ. ಮುಂದಿನ ಹಾಗೂ ಕೊನೆಯ ಛದ್ಮವೇಶ ಸ್ಪರ್ಧೆ ಕ್ರಮ ಸಂಖ್ಯೆ 5. ಧನ್ಯವಾದಗಳು ಭಾಗವಹಿಸಿದಂತಹ ಎಲ್ಲ ಪುಟಾಣಿಗಳಿಗೆ. ಇಲ್ಲಿಗೆ ನಮ್ಮ ಛದ್ಮವೇಶ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದಾವೆ. ನೆರೆದಿರುವಂತಹ ಸರ್ವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಇದೀಗ ಮಡಕೆ ಒಡೆಯುವ ಸ್ಪರ್ಧೆಗಾಗಿ ಮಡಕೆ ಒಡೆಯುವ ಕೋರ್ಟ್ನತ್ತ ತಾವೆಲ್ಲ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಮಡಕೆ ಒಡೆಯುವ ಸ್ಪರ್ಧೆ ಇದರ ರಿಸಲ್ಟ್ ಅನ್ನ ಸಂಜೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಅವಾಗ ಬಂದು ತಮ್ಮ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಮತ್ತೊಮ್ಮೆ ಭಾಗವಹಿಸಿದಂತಹ ಸರ್ವ ಒಬ್ಬರಿಗೆ ಒಂದೇ ಅವಕಾಶ. ದಯವಿಟ್ಟು ಗಮನಿಸಿ, ಒಬ್ಬರಿಗೆ ಒಂದೇ ಅವಕಾಶ. ಮೊದಲು ಹುಡುಗರ ವಿಭಾಗದಲ್ಲಿ ಮಕ್ಕಳು, ತದನಂತರ ಹುಡುಗಿಯರು, ತದನಂತರ ಸೀನಿಯರ್ಸ್ ವಿಭಾಗದಲ್ಲಿ ಕೂಡ ನಡೆಯಲಿಕ್ಕಿದೆ. ಇದೀಗ ಮಕ್ಕಳ ವಿಭಾಗದಲ್ಲಿ, ಹುಡುಗರ ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಭಾಗವಹಿಸುವವರು ಆದಷ್ಟು ಬೇಗ ಮಡಕೆ ಹೊಡೆಯುವ ಕೋರ್ಟ್ನ ಹತ್ರ ಬರಬೇಕು.
ಒಬ್ಬರಿಗೆ ಒಂದೇ ಅವಕಾಶ. ದಯವಿಟ್ಟು ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತವರು ಜಾಗ್ರತೆ. ಬನ್ನಿ ಬನ್ನಿ ಮಕ್ಕಳೇ ಬನ್ನಿ. ಆಯ ತಪ್ಪಿದ ಹೊಡೆತ. ಈ ಒಂದು ಸ್ಪರ್ಧೆಯಲ್ಲಿ ಯಾರು ಕೂಡ ಭಾಗವಹಿಸಬಹುದು. ಯಾರು ಕೂಡ ಡೈರೆಕ್ಷನ್ ಕೊಡ್ಬೇಡಿ. ಯಾರು ಸಹ ಅವರಿಗೆ ಡೈರೆಕ್ಷನ್ ಕೊಟ್ರೆ ನಿಮ್ಗೆ ಪ್ರೈಸ್ ಸಿಗುದಿಲ್ಲ, ಮತ್ತೆ ಅವ್ನು ಹೊಡೆದು ಹಾಕ್ತಾನೆ. ಹುಡುಗಿಯರು ಭಾಗವಹಿಸುವಂತ ಹುಡುಗಿಯರು ಲೈನ್ ಮಾಡಿ ನಿಲ್ಲಿ. ದಯವಿಟ್ಟು ಮಕ್ಕಳು ಯಾರೆಲ್ಲ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ ಲೈನ್ ಮಾಡಿ ನಿಲ್ಬೇಕು. ಹುಡುಗರದ ಆದ ಕೂಡಲೇ ನಿಮ್ದೆ, ಅವರ ಹಿಂದ್ಗಡೆನೆ ನಿಲ್ಲಿ, ಲೈನ್ ಮಾಡಿ ನಿಲ್ಲಿ. ಹುಡುಗಿಯರು ಬನ್ನಿ. ಈ ಮಡಕೆ ಹೊಡೆಯುವ ಸ್ಪರ್ಧೆ ಆದ ಕೂಡಲೇ ಊಟದ ವ್ಯವಸ್ಥೆ ಉಂಟು. ಊಟದ ವ್ಯವಸ್ಥೆ ಸರಿಯಾಗಿ 12:30ಕ್ಕೆ ಶುರು ಆಗ್ತದೆ. ದಯವಿಟ್ಟು ಊಟದ ವ್ಯವಸ್ಥೆ ಕೂಡ ಸ್ವೀಕರಿಸಿಕೊಂಡು ಹೋಗ್ಬೇಕು. ಹುಡುಗಿಯರು ಮಿಸ್ ಇಂಡಿಯಾ
ಸ್ಟ್ರೈಟ್ ಬಿಡ್ಲಿ, ಯಾದವನ್ನ ಸ್ಟ್ರೈಟ್ ಬಿಡ್ಲಿ, ಜೋಕು ಓಡಿ ಓಡಿ ಸ್ಟ್ರೈಟ್ ಬಿಡ್ಲಿ ಬಿಡ್ಲಿ ಬಿಡ್ಲಿ. ಹುಡುಗಿಯರ ವಿಭಾಗದಲ್ಲಿ ಈಗ ಯಾರು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು, PUC ತನಕ ಸಹ ಯಾರು ಸಹ. ಹೆಂಗಸರಿಗೆ ಸಪರೇಟ್ ಉಂಟು, ಹುಡುಗಿಯರು ಯಾರೆಲ್ಲ ಭಾಗವಹಿಸ್ತೀರಿ ದಯವಿಟ್ಟು ಬನ್ನಿ. ಮಡಕೆ ಹೊಡೆಯುವ ಸ್ಪರ್ಧೆ. ವಿಶೇಷ ಬಹುಮಾನ ಯಾದವಾಚಾರ್ಯ ಇವರಿಂದ ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಯಾರು ಓಡಿತಾರೆ ಅವರಿಗೆ ವಿಶೇಷ ಬಹುಮಾನ ಯಾದವಾಚಾರ್ಯ ಇವರಿಂದ 5,000 ರೂಪಾಯಿ. ಹುಡುಗರ ವಿಭಾಗದಲ್ಲಿ ಯಾರು ಕೂಡ ಹೊಡಿಲಿಲ್ಲ. ಒಬ್ಬರಿಗೆ ಒಂದೇ ಅವಕಾಶ, ದಯವಿಟ್ಟು ಗಮನಿಸಬೇಕು. ಒಬ್ಬರಿಗೆ ಒಂದೇ ಅವಕಾಶ. ಯಾರ್ದು ಪೆಂಡಿಂಗ್ ಉಂಟು ಇಲ್ಲಿ? ಬೇರೆ ನಿಂದ ಬಿಡಿ ಬಿಡಿ, ನಿಂದಾಯ್ತಾ? ಬಿಡಿ, ಲೈನ್ ಲೈನ್ ಇಲ್ಲ ನಿನ್ನಾಡ ನಿಜದ ಬಲ. ಜಸ್ಟ್ ಮಿಸ್. 500 ರೂಪಾಯಿ ಕೈಯಲ್ಲಿದ್ದ 500 ರೂಪಾಯಿನ ಕೈ ಸೇರ್ತಾ ಇದ್ದಾರೆ. ಇಲ್ಲಿ ಯಾದವನ್ನ ಹೇಳಿ ಕೊಡ್ಲಿಕ್ಕಿಲ್ಲ ಮಕ್ಕಳಿಗೆ. 500 ರೂಪಾಯಿ 500 ರೂಪಾಯಿ ಹೇಳಿದ್ರೆ ಕಾಸ್ಟ್ಲಿ ಆಗ್ತದೆ. Yes, come on, come on. Zarpura. Just miss. Bane. Bara. Koi. ಹುಡುಗಿಯರಿಗೆ ಹೇಳಿದ್ದೇನೆ, ಲೈನ್ ಮಾಡಿ ನಿಲ್ಬೇಕು. ಲೈನ್ ಮಾಡಿ ನಿಲ್ಲಿಲ್ಲ ಅಂದ್ರೆ ನಿಮ್ಗೆ ಹಾಕುದಿಲ್ಲ. ಇಲ್ಲ ಇಲ್ಲ, ಚಾನ್ಸ್ ಇಲ್ಲ. ಅಲ್ಲಿ ಕ್ಲೋಸ್. ಹುಡುಗಿಯರು ಸ್ಪರ್ಧಿ ಎಲ್ಲ ಆಶಾ
ಕಿರಣ ನಿಮ್ಮೊಂದಿಗೆ. ಹುಡುಗರು ಯಾರಾದರೂ ಪೆಂಡಿಂಗ್ ಇದ್ರೆ ಬರ್ಬೋದು, ದಯವಿಟ್ಟು ಬೇಗ ಬನ್ನಿ. ಹುಡುಗರ ವಿಭಾಗದಲ್ಲಿ ಈಗ ಹುಡುಗಿಯರ ವಿಭಾಗದಲ್ಲಿ ಯಾರು ಬೇರೆ ಆಸೆ ಇಲ್ಲ, ದಯವಿಟ್ಟು ಗಮನಿಸಿ. ಹುಡುಗಿಯರು ದಯವಿಟ್ಟು ಸ್ವಲ್ಪ ಹಿಂದೆ ನಿಲ್ಲಿ, ಮತ್ತೆ ನಿಮಗೆ ಹೊಡಿಲಿಕ್ಕೆ ಇದ್ದಾರೆ ಮಕ್ಕಳು.
ಆಫೀಸ್ ಪ್ರೆಸೆಂಟೇಷನ್ಸ್ ಕಾಲ್ಸ್ ನಮ್ಮ 8:40 ತಗೊಂಡು ಮಹಿಳೆಯರು ರೆಡಿಯಾಗಿರ್ಬೇಕು. ಮಹಿಳೆಯರು ಮುಂದಿನ ಸ್ಪರ್ಧೆ ಮಹಿಳೆಯರಿಗಾಗಿ ಮಡಕೆ ಹೊಡೆಯುವ ಸ್ಪರ್ಧೆ. ಮಹಿಳೆಯರು ರೆಡಿಯಾಗಿರಿ. ಮಹಿಳೆಯರು ಬರ್ಬೇಕೀಗ. ಮಹಿಳೆಯರು ಸೈಡ್ ಬನ್ನಿ ಮೇಡಮ್, ಈಚೆ ಬನ್ನಿ.
ಅಲ್ಲಿ ಕುಲ್ದಿನ ಮಾತ ಬರೋಲಿ ಪ್ರಾಯದಕ್ಕೆಲ್ಲ ಬರೋಲಿ ಏರ್ಲ ದರ್ಪಲಿ ಬಲೆ ಟೀಚರ್ ಬನ್ನಿ ಬನ್ನಿ ಟೀಚರ್ ಹಾ ಬಲೆ ಬಲೆ ಬರಡೆ ಬರಡೆ ಬರಡೆ
ಇದು ಬೇಗ ಬೇಗ ದರ್ಪೋಡು ಏರಣ್ಣ ಊರೇ ದರ್ಪಲೆ ಮಾರ ಬಡ ಮನಸ್ಸು ಮಲ್ಪು ಎರಡು ಸಾಂಗ್ ಹಾಕಿ ಮಡಕೆ ಬರೋಣ ನನ್ನಲ್ಲಿ ಮಡಕೆ ಬರೋಣ ಬರೋಣ ಬಾವುಟ ಚಪ್ಪಲಿ ತಿರುಗಿ
ಮತ್ತೆ ಈಗ ಇಲ್ವಾ ಬಿಡ್ತೀಯಾ? Ready?
ಯಾರು ಕೂಡ ಭಾಗವಹಿಸಬಹುದು. ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅನಿಸ್ತಾ ಉಂಟು. Hey,
ಪುರುಷರ ವಿಭಾಗದಲ್ಲಿ ಪಾಲ್ಗೊಳಿಸುವಂತಹ ಪುರುಷರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೀಗ ಜರುಗಲಿಕ್ಕಿದೆ. ಇಲ್ಲಿ ಭಾಗವಹಿಸಿದ ಸರ್ವರು ಕೂಡ ಊಟದ ವ್ಯವಸ್ಥೆಯನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಊಟದ ವ್ಯವಸ್ಥೆ ವಿಶ್ವಂಬರ ಕಲಾ ಮಂಟಪದಲ್ಲಿ ನಡೀತಾ ಇದೆ. ಊಟದ ವ್ಯವಸ್ಥೆ ದಯವಿಟ್ಟು ಊಟ ಆಗದಿದ್ದವರು ಊಟವನ್ನ ಸೇವಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಕಹಿಬೇವಿನ ಕಟ್ಟೆ ಇವರಿಂದ ಮಜ್ಜಿಗೆಯ ವ್ಯವಸ್ಥೆಯನ್ನು ಕೂಡ ಮಾಡಿರ್ತೇವೆ. ಈ ವ್ಯವಸ್ಥೆಯನ್ನು ಕೂಡ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮಡಕೆ ಹೊಡೆಯುವ ಸ್ಪರ್ಧೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೆರೆದಿರುವಂತಹ ಮೈದಾನದಲ್ಲಿ ನೆರೆದಿರುವಂತಹ ಸಭರು ಕೂಡ ಊಟದ ವ್ಯವಸ್ಥೆ ಪ್ರಾರಂಭಗೊಳ್ಳಿಕ್ಕಿದೆ. ದಯವಿಟ್ಟು ವಿಶ್ವಂಬರ ಕಲಾ ಮಂಟಪಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ.